ಮಂಗಳೂರಿನ ಹೃದಯ ಭಾಗದಲ್ಲಿರುವ SCS ಆಸ್ಪತ್ರೆಯು ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕವನ್ನು ಹೊಂದಿದೆ. ಬಹುತೇಕ ವೈದ್ಯಕೀಯ ಕಾಲೇಜುಗಳಲ್ಲಿ ಇರುವ ಮಕ್ಕಳ ಚಿಕಿತ್ಸಾ ಕೇಂದ್ರಗಳಿಗಿಂತ ಭಿನ್ನವಾಗಿದ್ದು, SCS ಆಸ್ಪತ್ರೆಯು ನಗರದಲ್ಲಿಯೇ ಮಕ್ಕಳಿಗೆ ಚಿಕಿತ್ಸೆ ನೀಡುವ ಅತ್ಯಾಧುನಿಕ ಆಸ್ಪತ್ರೆಯಾಗಿ ವಿಶೇಷ ಸ್ಥಾನ ಪಡೆದಿದೆ. SCS ಆಸ್ಪತ್ರೆಯ ಮಕ್ಕಳ ವಿಭಾಗವು 1 ತಿಂಗಳಿಗಿಂತ ಮೇಲ್ಪಟ್ಟ ಮತ್ತು 16 ವರ್ಷದವರೆಗಿನ ಮಕ್ಕಳ ತುರ್ತು ಚಿಕಿತ್ಸೆಯನ್ನು ನಿರ್ವಹಿಸುತ್ತದೆ ಹಾಗೂ ಅತ್ಯಾಧುನಿಕ NICU ಕೇಂದ್ರವು ಅವಧಿಪೂರ್ವ ಅಂದರೆ ಪ್ರಿಮೆಚ್ಯೂರ್ ಶಿಶುಗಳಿಗೆ ಮತ್ತು 1 ತಿಂಗಳವರೆಗಿನ ಶಿಶುಗಳಿಗೂ ನುರಿತ ವೈದ್ಯರ ಸಲಹೆಯಂತೆ ಚಿಕಿತ್ಸೆಯನ್ನು ಒದಗಿಸುತ್ತದೆ. ವಿಭಾಗಗಳು: ಮಕ್ಕಳ ವಿಭಾಗದಲ್ಲಿ ಹೊರ ರೋಗಿಗಳ ವಿಭಾಗ, ತುರ್ತು ಸೇವಾ ಕೇಂದ್ರ ಮತ್ತು PICU ವಿಭಾಗಗಳಿದ್ದು, ಹೊಸದಾಗಿ ನವೀಕರಿಸಲ್ಪಟ್ಟ PICUನಲ್ಲಿ 9 ತೀವ್ರ ನಿಗಾ ಬೆಡ್ಗಳಿದ್ದು, ಅದರಲ್ಲಿ 1 ಪ್ರತ್ಯೇಕ ಬೆಡ್ ಮತ್ತು ಮಕ್ಕಳ ಸಾಮಾನ್ಯ ಚಿಕಿತ್ಸೆಗೆ ಸ್ಟೆಪ್ ಡೌನ್ ವಾರ್ಡ್ ವ್ಯವಸ್ಥೆಯೂ ಲಭ್ಯವಿದೆ. PICUನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಣತಿ ಹೊಂದಿದ ನರ್ಸಿಂಗ್ ಸಿಬ್ಬಂದಿಯು ತೀವ್ರ ಅಸ್ವಸ್ಥ ಮಕ್ಕಳನ್ನು ಅತ್ಯಂತ ಕೌಶಲ್ಯಭರಿತವಾಗಿ ಆರೈಕೆ ಮಾಡುತ್ತಾರೆ. ಸಿಬ್ಬಂದಿಗಳು ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ನಿರ್ವಹಿಸುವ ಪರಿಣತಿ ಹೊಂದಿದ್ದಾರೆ. ದಕ್ಷ ತಂಡದ ಸಹಕಾರದಿಂದ SCS ಆಸ್ಪತ್ರೆಯ ಮಕ್ಕಳ ವಿಭಾಗವು ಅಸ್ವಸ್ಥ ಮಕ್ಕಳಿಗೆ ಉತ್ತಮ ಸೇವೆಯನ್ನು ನೀಡುತ್ತಿದೆ. ಮಕ್ಕಳಿಗೆ ಸಂಬಂಧಿಸಿದ ರೋಗಗಳಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಮಕ್ಕಳ ಮತ್ತು ಅವರ ಕುಟುಂಬಗಳಿಗೆ ಸಂಕಷ್ಟದ ಸಮಯದಲ್ಲಿ ವಿಶೇಷ ಮಾನಸಿಕ ಬೆಂಬಲ ನೀಡಿ ಕ್ಲಿಷ್ಟಕರ ವೈದ್ಯಕೀಯ ಪರಿಸ್ಥಿತಿಗಳನ್ನು ಎದುರಿಸಲು ಧೈರ್ಯ ತುಂಬುವ ಕೆಲಸವನ್ನು ಮಾಡುತ್ತಿದೆ. ಉತ್ತಮ ವೈದ್ಯಕೀಯ ಸೇವೆಗಾಗಿ SCS ಆಸ್ಪತ್ರೆಗೆ ಭೇಟಿ ನೀಡಿ.